ಚುನಾವಣೆ ಬಂದಾಗ ಬಿಜೆಪಿ ಹಾಗೂ ಸಂಘ ಪರಿವಾರಕ್ಕೆ ರಾಮ ಮಂದಿರದ ನೆನಪಾಗುತ್ತಿದ್ದು ಜನ ಇವರ ರಾಜಕೀಯವನ್ನ ಅರ್ಥ ಮಾಡಿಕೊಳ್ಳಬೇಕೆಂದು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಸಾರ್ವಜನಿಕರಲ್ಲಿ ವಿನಂತಿಸಿದೆ. ಪುತ್ತೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ವಿಶ್ವನಾಥ್ ಶೆಟ್ಟಿ ಅವರು ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದು 4.5 ವರ್ಷಗಳು ಕಳೆದಿದ್ದು ಈ 4.5 ವರ್ಷಗಳಲ್ಲಿ ನೆನಪಾಗದ ರಾಮ ಮಂದಿರ ಇದೀಗ ಚುನಾವಣೆ ಸಮೀಪಿಸುತ್ತಿರುವಾಗ ಬಿಜೆಪಿಗೆ ನೆನಪಾಗುತ್ತಿದೆ. ಅಭಿವೃದ್ಧಿ ಸೇರಿದಂತೆ ಎಲ್ಲಾ ವಿಚಾರದಲ್ಲೂ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ಮೋದಿ ವಿಫಲವಾಗಿದ್ದು ರಾಮನಿಗೆ ಹಾಗೂ ಜನರಿಗೆ ದ್ರೋಹ ಎಸಗುತ್ತಿದೆ ಎಂದು ಆರೋಪಿಸಿದರು. 1914 ಲೋಕಸಭೆ ಚುನಾವಣೆ ನಡೆದ ಉದ್ಯೋಗ 1 ಕೋಟಿಗಿಂತ ಅಧಿಕ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ. ಅದು ಆಗಲಿಲ್ಲ. 10% ಕೂಡ ಉದ್ಯೋಗ ಆಗಲಿಲ್ಲ. ಇತ್ತೀಚೆಗೆ ಪ್ರಧಾನಿ ಒಳ್ಳೆ ವಿದ್ಯಾವಂತನಾಗಿದ್ದರೆ ಖಂಡಿತ ಅಂತ ಪಕೋಡ ಮಾಡೋದು ಕೂಡ ಒಂದು ಉದ್ಯೋಗ ಅಂತ ಹೇಳಿ ಖಂಡಿತ ನಾವು ಸಾಧ್ಯವಿಲ್ಲದ ಭರವಸೆಯನ್ನು ಕೊಟ್ಟು ಆಗದ ಭರವಸೆಯನ್ನು ಕೊಟ್ಟು ನಮಗೆ ಗೊತ್ತಿದೆ ಬಿಜೆಪಿ ಅಧಿಕಾರಕ್ಕೆ ಬರುವುದಿಲ್ಲ ಅಂತ ಹೇಳಿ ಗೊತ್ತಿತ್ತು. ಅದಕ್ಕಾಗಿ ಆಗದ ಭರವಸೆಯನ್ನು ಕೊಟ್ಟು ನಾವು ಅಧಿಕಾರವನ್ನು ಪಡ್ಕೊಂಡಿದ್ದೇವೆ. ಈಗ ಕೇಳ್ತಾ 21,000 ಕೋಟಿಗಿಂತ ಅಧಿಕ ಭ್ರಷ್ಟಾಚಾರ ನಡೆದ ನಂತರ ಅವರು ಭ್ರಷ್ಟಾಚಾರದ ಬಗ್ಗೆ ಅವರು ಮಾತಾಡುತ್ತಿಲ್ಲ. ಪ್ರಮುಖರು ಹೇಳಿದ್ರು ರಾಮ ಮಂದಿರ ಕಟ್ಟಿದ್ರೆ ಅಚ್ಚೇದನ ಬರ್ತದೆ ಅಂತ. ಹಾಗಿದ್ರೆ ಅವರೇ ಒಪ್ಪಿದಾಗ ಆಯ್ತು, ಅಚ್ಚೇದನ ಬಂದಿಲ್ಲ ಅಂತ ಹೇಳಿ.